ವರ್ಕಾಡಿ ಪ್ರೊಡಕ್ಷನ್ಸ್ ಮತ್ತು ಪ್ರಣತಿ ಕ್ರಿಯೇಷನ್ ನಲ್ಲಿ ನಿರ್ಮಾಣವಾದ ಜೈ 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 ಹನುಮಾನ್ ವಿಡಿಯೋ ಆಲ್ಬಮ್ ಸಾಂಗ್ ಲೋಕಾರ್ಪಣೆಗೊಂಡಿದೆ. ಪತ್ರಕರ್ತ ನಾಗರಾಜ್ ವರ್ಕಾಡಿ ನಿರ್ದೇಶನದಲ್ಲಿ ನಿರ್ಮಾಣಗೊಂಡ ಹನುಮಾನ್ ಆಲ್ಬಮ್ ಉಡುಪಿ ಸುತ್ತಮುತ್ತ ಚಿತ್ರೀಕರಣಗೊಂಡಿತ್ತು. ಪ್ರಮುಖವಾಗಿ ಇಂದ್ರಾಳಿಯ ಪಂಚದುರ್ಗ ಕ್ಷೇತ್ರದಲ್ಲಿರುವ ಹನುಮಂತನ ಸನ್ನಿಧಾನದಲ್ಲಿ ಈ ಆಲ್ಬಮ್ ಚಿತ್ರೀಕರಣಗೊಂಡಿತ್ತು. ಈ ಆಲ್ಬಮ್ನ ಹಾಡನ್ನ ಕಲಾವಿದರಾದ ಟಿವಿ ಗಿರಿ, ಕಿಶೋರ್ ಪೆರ್ಲಾ ಹಾಡಿದ್ದಾರೆ. ಸಂಗೀತ ಸಂಯೋಜನೆಯನ್ನ ಭಾಸ್ಕರ್ ರಾವ್ ಮಾಡಿದ್ದು, ಕ್ಯಾಮರಾಮನ್ ಆಗಿ ಅನೀಶ್ ಡಿಸೋಜಾ, ಅಂಕಿತ್ ಶೆಟ್ಟಿ, ತಾಂತ್ರಿಕ ವಿಭಾಗದಲ್ಲಿ ಕಾರ್ತಿಕ್, ಸಂದೀಪ್ ಕಾರ್ಯನಿರ್ವಹಿಸಿದ್ದಾರೆ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ಜಯಕರ್ ಶೆಟ್ಟಿ ಇಂದ್ರಾಳಿ ವಿಡಿಯೋ ಹಾಡನ್ನ ಬಿಡುಗಡೆಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ಇಡೀ ತಂಡಕ್ಕೆ ಶುಭ ಹಾರೈಸಿದ್ರು. ಕೊಟ್ಟೆ ಲಂಕೆಯನ್ನು ಧರಿಸಿ ರಣದಲ್ಲಿ ಸೇನೆಯ ಸೋಲಿಸಿ ಬಿಟ್ಟೆ ಅಸುರರ ಸಂಹರಿಸಿ ರಾಮನ ಪ್ರೀತಿಯ ಸಖ ನೀನೇ ಲೋಕಕ್ಕೆ ಪ್ರಿಯ ಸುಖಕರನೇ